ಮಂಗಳೂರು ಹೊರವಲಯದಲ್ಲಿರುವ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಬಳಿ ಅಭಿವೃದ್ಧಿ ಕಾಮಗಾರಿಗಳು ನಡೆಸಲಾಗ್ತಾ ಇದೆ. ಇದರ ಭಾಗವಾಗಿ ಇಲ್ಲಿ ಸುಸಜ್ಜಿತ ಪಾರ್ಕಿಂಗ್ ಜಾಗದ ನಿರ್ಮಾಣ ಮಾಡಲಾಗ್ತಾ ಇದ್ದು, ಇದಕ್ಕಾಗಿ ಮರಗಳಿಗೆ ಕೊಡಲಿ ಏಟನ್ನು ನೀಡಲಾಗಿದೆ. ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಸುಮಾರು 40 ಮರಗಳನ್ನು ಅಗತ್ಯವಿಲ್ಲದೆ ಕಡಿದು ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ವಾಹನಗಳಿಗೆ ನೆರಳು ನೀಡುವ ಮತ್ತು ಅದೆಷ್ಟೋ ಹಕ್ಕಿಗಳಿಗೆ ಆಶ್ರಯ ನೀಡುವ ಈ ಬೃಹತ್ ಮರಗಳನ್ನು ಕಡಿದ ಉದ್ದೇಶ ಏನು ಅಂತ ಪರಿಸರಾಸಕ್ತರು ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಸಾಕಷ್ಟು ವಾಹನಗಳಿಗೆ ಪಾರ್ಕಿಂಗ್ ಮಾಡಲು ಅವಕಾಶ ಇತ್ತು. ಭವಿಷ್ಯದಲ್ಲಿ ವಾಹನಗಳು ಹೆಚ್ಚಾದಾಗ ಮರಗಳಿಂದ ತೊಂದರೆ ಆಗುತ್ತೆ ಅಂತ ಮರ ಕಡಿಯಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮಂಗಳೂರು ಅರಣ್ಯ ಅಧಿಕಾರಿಗಳು ಅರಣ್ಯ ರಕ್ಷಣೆ ಮಾಡದೆ ಅರಣ್ಯ ಸಂಪತ್ತು ನಾಶ ಮಾಡುವಲ್ಲಿ ತೊಡಗಿದ್ದಾರೆ ಅಂತ ಪರಿಸರ ಆಸಕ್ತರು ಆರೋಪಿಸಿದ್ದಾರೆ. ಅರಣ್ಯ ಅಧಿಕಾರಿಗಳನ್ನ ಈ ವಿಚಾರವಾಗಿ ತರಾಟೆಗೆ ತೆಗೆದುಕೊಂಡಿರುವ ಸಂಘಟನೆಯೊಂದು ಅಧಿಕಾರಿಗಳ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ನೀಡಿದೆ. ಫುಲ್ಲು ಕಟ್ಟಿಂಗ್ ಮಾಡಿದ್ದಾರೆ. ಫುಲ್ಲು ಹರೆ ಎಲ್ಲ ಅದರದ ರೆಂಬೆ ಕೊಂಬೆ ಎಲ್ಲ ಕಟ್ ಮಾಡಿ ಪುಡಿ ಎಬ್ಬಿಸಿಬಿಟ್ಟಿದ್ದಾರೆ. ನೋಡಿ, ಇದರಲ್ಲಿ ಇಷ್ಟೊಂದು 40 ಮರದಲ್ಲಿ ಈಗ ಉಳಿದಿರ್ತಕ್ಕಂಥದ್ದು 3 ಮರಗಳು ಮಾತ್ರ. ಅಲ್ಲಿ ಕಾಗೆ ಒಂದು ಕೂತಿದೆ, ಅದೇ ಥರ ಗೂಡು ಕೂಡ ಕಟ್ಟಿದೆ. ಇಂಥ ಮರಗಳನ್ನು ತೆರವುಗೊಳಿಸಲಿಕ್ಕೆ ಇವರು ರೆಡಿ ಆಗಿದ್ದಾರೆ. ನಿಮಗೆ ನೋಡಿ, ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಜಾಗ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಮರನ ತೆಗೆದು